ವಿಜಯನಗರ ಜಿಲ್ಲಾ ಪಂಚಾಯತ್ ವತಿಯಿಂದ ಸ್ವಚ್ಛ ಭಾರತ್ ಅಭಿಯಾನದ ಅಂಗವಾಗಿ ಜಿಲ್ಲೆಯ ನಡಿಗೆ ಸ್ವಚ್ಛತೆಯೆಡೆಗೆ ಎಂಬ ಘೋಷವಾಕ್ಯದೊಂದಿಗೆ ಸ್ವಚ್ಛ ಮಿತ್ರ ಕಾರ್ಯಕ್ರಮ ಮಂಗಳೂರಿನ ಜಿಲ್ಲಾ ಪಂಚಾಯತ್ನ ನೇತ್ರಾವತಿ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಸ್ವಚ್ಛತೆಯ ಬಗ್ಗೆ ಜಿಲ್ಲಾಡಳಿತದ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ಇನ್ನು ಸ್ವಚ್ಛ ಗೆಳತಿ ಅಭಿಯಾನದಡಿ ಋತುಸ್ರಾವ ಜಾಗೃತಿ ಮತ್ತು ತ್ಯಾಜ್ಯ ನಿರ್ವಹಣೆ ಬಗ್ಗೆ ಮಾಹಿತಿ ನೀಡಲಾಯಿತು. So creating awareness among the women is the only way to address this problem, which is very sensitive and also very serious. ನಮ್ಮ ಜಿಲ್ಲೆಯ ಈ ಒಂದು ಚಿತ್ರಣವನ್ನು ಹೇಳುವಾಗ 4,70,000 ಮಹಿಳೆಯರು ಕೂಡ ಅವರು ಉಪಯೋಗಿಸ್ತಕ್ಕಂಥ ಏನು ಆ ತಿಂಗಳ ಮಾಸಿಕ ಒಂದು ಚಕ್ರದಲ್ಲಿ ಉಪಯೋಗಿಸ್ತಕ್ಕಂಥ ಬಳಕೆ ಮಾಡತಕ್ಕಂಥ ವಸ್ತುಗಳ ಬಗ್ಗೆ ಕೂಡ ನಾವು ಸರ್ವೆ ಮಾಡಿದಾಗ 80% of the women, close to 80%, 79.78%, 80% of the women in our district, they use napkins or pads, and roughly about 20% of the women they use traditional clothes. This is one thing. ಯಾವ ರೀತಿ ಉಪಯೋಗಿಸಬಹುದು ಅಥವಾ ಸ್ವಚ್ಛತೆ ಬಗ್ಗೆ ಗ್ರಾಮೀಣ ಭಾಗದಲ್ಲಿ ಆದರೆ ಮಕ್ಕಳಿಗೆ ಇದರಲ್ಲಿ ಅದನ್ನು ಬೆಂಕಿ ಹಾಕಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಈ ಪೇಟೆ ಪಟ್ಟಣ ಪ್ರದೇಶದಲ್ಲಿ ಇದಕ್ಕೆ ಅಂತ ಅವಕಾಶಗಳು ಸಿಗುವುದಿಲ್ಲ. ಆದ ಕಾರಣ ಕೆಲವರು ಶೌಚಾಲಯದಲ್ಲಿ ಹಾಕ್ತಾರೆ, ಆದರೆ ಅದು ಬ್ಲಾಕ್ ಆಗ್ತದೆ. ಆದ ಕಾರಣ ಅದರ ಬಗ್ಗೆ ಪ್ರತಿ